10,000 ಅಲ್ಲ ಸರ್, ಸಣ್ಣ ಅಮೌಂಟ್ ಅಲ್ವಾ? ಅದೇ ನಿಮ್ಮ ಆಧಾರ್ ಕಾರ್ಡ್ ಇತ್ತಲ್ಲ ಸರ್, ಇಲ್ಲದಿದ್ರೆ ನಿಮ್ಮ ಮನೆಗೆ ಬರ್ತೇವೆ ಸರ್, ಮನೆಗೆ ಬರ್ತೇವೆ ಡೈರೆಕ್ಟ್ ಆಗಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಾವು ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ನನ್ನ ಜೊತೆ ಜೀವಿತ ಕೂಡ ಇದ್ದಾರೆ. ಸೊ ಜೀವಿತನನ್ನ ಯಾಕೆ ಕೂರಿಸಿದ್ದೇನೆ ಅಂತ ಹೇಳಿದ್ರೆ, ಅವರ ಫ್ರೆಂಡಿಗೆ ಕಾಲ್ ಮಾಡ್ತಾ ಇದ್ದೇವೆ. ಸೊ ಅವರನ್ನ ಪ್ರ್ಯಾಂಕ್ ಮಾಡುವ ಅಂತ ಹೇಳಿ. ಅವ್ರು ಅಷ್ಟು ಬೇಗ ಪ್ರ್ಯಾಂಕ್ ಆಗುದಿಲ್ಲ ಅಂತೆ. ಸೊ ಆದ್ರೂ ನಾವು ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ನೋಡು, ಅವ್ರು ಪ್ರ್ಯಾಂಕ್ ಆಗ್ತಾರ ಅಥವಾ ನಾವೇ ಪ್ರ್ಯಾಂಕ್ ಆಗ್ತಾರ. ಸೊ ಜಸ್ಟ್ ವಾಚ್. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಜಯ್ ಕವಿತಾಸ್ ತುಳು ಟಾಕ್ಸ್ ಅಂಡ್ ಜೀವಿತ ಬಿರುವಾಸ್ ತುಳು ಟಾಕ್ಸ್ ಎರಡು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಹಲೋ ಹಲೋ, ಅಂಕಿತಾ ಅವರಾ? ಇದು ಜ್ಞಾನೇಶ್ ಅಂತ ನಿಮ್ಮ ನಂಬರ್ ಕೊಟ್ಟರು. ಹಾ ಹೌದು, ಜಾನು ಅಂತ. ಅವ್ರು ನನ್ನ ಹತ್ರ 10,000 ರೂಪಾಯಿ ಅಮೌಂಟ್ ತಗೊಂಡಿದ್ರು. ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು. ಹೌದು, ಜಾನು ಅಂತ ಹೇಳಿದ್ರು ಹೆಸರು ಅವ್ರದ್ದು. ಮೊನ್ನೆ ಬಂದು ಆಫೀಸಿಂದ 10,000 ಅಮೌಂಟ್ ತಗೊಂಡು ಹೋದ್ರು. ನಿಮ್ಮ ನಂಬರ್ ಕೊಟ್ರು, ಅಂಕಿತ್ ಇವರು ಕೊಡ್ತಾರೆ ಅಂತ ಹೇಳಿದ್ರು. ಬಜಾದವರು. ಬಜಾರ್ ಬಜಾರ್ ಬಜಾಲ್ ಬಜಾಲ್. ಇದು ಇಲ್ಲಿ ಪಾಡೆಮಂಗಳೂರಿಂದ ಕಾಲ್ ಮಾಡುದು. ಹೌದು ಹೌದು, ಆಫೀಸ್ ಉಂಟಲ್ವಾ, ಅಲ್ಲಿ ಬಂದು ತಕೊಂಡು ಹೋದ್ರು. ನಿಮ್ಮ ನಂಬರ್ ಎಲ್ಲ ಕೊಟ್ಟಿದ್ದಾರೆ, ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಇದೆ ಇಲ್ಲಿ. ಆಧಾರ್ ಕಾರ್ಡ್ ಜೆರಾಕ್ಸ್ ಉಂಟು ಸರ್, ಬೇಕಾದ್ರೆ ವಾಟ್ಸಪ್ ಅಲ್ಲಿ ಕಳಿಸುವ. ಇವತ್ತು 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 ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ, ಕೊಡ್ತೇನೆ ಅಂತ ಹೇಳಿದ್ದಾರೆ ಇವತ್ತಿಗೆ. ಅವರು ಕಾಲ್ ರಿಸೀವ್ ಮಾಡ್ತಿಲ್ಲ ಸರ್, ಆಗದಿಂದ ಕಾಲ್ ಮಾಡ್ತಿದ್ದೇವೆ. ಮತ್ತೆ ನಿಮ್ಮ ನಂಬರ್ ಸಹ ಕೊಟ್ಟಿದ್ರು ನಾಮಿನಿಗೆ. ಸೊ ನಾನು ಕಟ್ಟಿಲ್ಲದ್ರೆ ಅವ್ರು ಕಟ್ತಾರೆ ಅಂತ ಹೇಳಿದ್ದಾರೆ. ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಉಂಟಿಲ್ಲಿ. ಜೆರಾಕ್ಸ್ ಕೊಟ್ಟಿದ್ದಾರೆ. ನಿಮ್ದು ಶೇಡಿಗುರಿ ಅಲ್ಲ ಮನೆ? ಹಾ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಸರ್ ಇಲ್ಲಿ. ಅದೇ ನಿಮ್ಮ ತಂದೆ ಹೆಸರು ಆನಂದ್ ಕರೆಕ್ಟ್ ಅಲ್ಲ? ಹಾ, ನಿಮ್ಮದೇ ಕೊಟ್ಟಿದ್ದಾರೆ ಇಲ್ಲಿ ಸುಮಂಗಲ ಹಾಲ್ ಹತ್ರ. ಅವರು ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ರು. ಮತ್ತೆ ನಿಮ್ಮ ಮನೆ ಕೂಡ ಶೇಡಿಗುರಿ ಅಲ್ವಾ, ಅದಕ್ಕೆ ನಂಬಿಕೆ ಇಟ್ಟು ಕೊಟ್ಟದ್ದು ಸರ್ ನಮಗೆ. ಮತ್ತೆ ಅವರ ಪರಿಚಯ ಉಂಟು. ಈಗ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಅದಕ್ಕೆ ನೀವು ಕಾಲ್ ರಿಸೀವ್ ಮಾಡ್ತೀರಾ ಅಂತ ನೋಡಿ ನಿಮ್ಗೆ ಕಾಲ್ ಮಾಡಿದ್ದು. ಅಲ್ಲ ಸರ್, ನೀವೇ ಕೊಡಿ. ಆದ್ರೆ ಅವ್ರ ಆಗದಿಂದ ಕಾಲ್ ಮಾಡ್ತಿದ್ದೇವೆ. ಅದೊಂದು 10,000 ಅಲ್ಲ ಸರ್, ಸಣ್ಣ ಅಮೌಂಟ್ ಅಲ್ವಾ? ಹೀಗೆ ಹೇಳಿದ್ದು ಹೇಗೆ ಸರ್? ಅವ್ರು ಹೇಳಿದ್ರು, ನೀವು ಸ್ವಲ್ಪ ಅವರಿಗೆ ಕಾಲ್ ಮಾಡಿದ್ರು ಅಂತ. ಅವರಿಗೆ ಕಾಲ್ ಮಾಡಿದ್ರು, ಅವರಿಗೀಗ ಸರಿ ಹೋಗಿತ್ತಾರಂತ. ಈಗ ಅವರ ಹೆಸರು ಹೇಳಿ ಕೆಟ್ಟಿದ್ದು ಮಾರ, ಪಾಪವ. ಈಗ ಅವ್ರಿಗೆ ನಿರ್ನ ಉದಾರ ಮತ್ತೆ ಕಾಮಿಡಿ ಬ್ಲಾಕ್ ಬಂದಿದ್ದೀರಿ. ಅವರಿಗೆ ಕಾಲ್ ಮಾಡ್ತೀನಿ.
ಹಲೋ ಹಲೋ, ಎಂತಕ್ಕೆ ಸರ್ ಕಾಲ್ ಕಟ್ ಮಾಡಿದ್ರಿ? ಅವ್ರು ರಿಸೀವ್ ಮಾಡ್ತಿಲ್ಲ ಸರ್, ನಾವು ಕೂಡ ಕಾಲ್ ಮಾಡಿದ್ವಿ. ಅದೇ ನಿಮ್ಮ ಆಧಾರ್ ಕಾರ್ಡ್ ಇತ್ತಲ್ಲ ಸರ್? ಅವರು ಅವರ ಚೆಕ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಆದ್ರೆ ಆಧಾರ್ ಕಾರ್ಡ್ ನಿಮ್ಮದುಂಟಲ್ಲ ಸರ್, ನಿಮ್ಮ ಫ್ರೆಂಡ್ ಆಗಿರ್ಬೇಕು ಅಂತ ನಾವು ನಿಮ್ಗೆ ಕಾಲ್ ಮಾಡಿದ್ವಿ. ನೀವು ಇಲ್ಲಿ ಹತ್ತಿರವೇ ಅಲ್ವಾ? ಇಲ್ಲದಿದ್ರೆ ನಿಮ್ಮ ಮನೆಗೆ ಬರ್ತೇವೆ ಸರ್, ಮನೆಗೆ ಬರ್ತೇವೆ ಡೈರೆಕ್ಟ್ ಆಗಿ. ಇಲ್ಲ ಅಲ್ಲ, ಅಗ್ರಿಮೆಂಟ್ ಎಲ್ಲ ಇದೆ ಸರ್, ಅಗ್ರಿಮೆಂಟ್ ಎಲ್ಲ ಇದೆ, ಎಲ್ಲದಕ್ಕೂ ಇವರು ಓಕೆ ಹೇಳಿದ್ದಾರೆ. ನಿಮ್ಮ ಫ್ರೆಂಡ್ ಹೌದಲ್ಲ ಸರ್, ನಿಮ್ಮ ಫ್ರೆಂಡ್ ಹೌದಲ್ಲ? ಫ್ರೆಂಡ್ ಒಂದು ಕಷ್ಟದಲ್ಲಿರುವಾಗ ನೀವೊಂದು ಹೆಲ್ಪ್ ಮಾಡ್ಬೋದಲ್ಲ ಅವರಿಗೆ? ಹಾ, ಅಲ್ಲ ಸರ್, ನಿಮ್ಮ ಆಧಾರ್ ಕಾರ್ಡ್ ಇತ್ತಲ್ವಾ, ನೀವೇ ಕೊಟ್ಟಿರೋದು ಅಂತ ಹೇಳಿದ್ರು, ಆಧಾರ್ ಕಾರ್ಡ್ ಜೆರಾಕ್ಸ್. ಅಲ್ಲ, ನಿಮ್ಮ ಹೆಸರಿತ್ತು ಸರ್, ಅಂಕಿತ್ ಶೇಡಿಗುರು ನಿಮ್ಮ ಹೆಸರು ಇರೋದು ಸರ್ ಇದ್ರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ. ಅದಕ್ಕೆ ಆಧಾರ್ ಕಾರ್ಡ್ ಅಲ್ಲಿ ಇದ್ದ ನಂಬರ್ಗೆ ನಾನು ಕಾಲ್ ಮಾಡಿರೋದು. ಅಲ್ಲ ಸರ್, ಆದ್ರೆ ಈಗ ನಾಮಿನಿಗೆ ಕಾಲ್ ಮಾಡೋದು ರೂಲ್ಸ್ ಉಂಟಲ್ಲ ಸರ್? ನಾಮಿನಿ ಕೊಟ್ಟಿರೋದು ನಿಮ್ಗೆ ಸರ್, ನಾಮಿನಿ ಕೊಟ್ಟಿರೋದು ನಿಮ್ಗೆ. ಇವತ್ತು 10,100 ರೂಪಾಯಿ ಕಟ್ಟಬೇಕು ನೀವು. ಅಲ್ಲ, ಅಲ್ಲಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಬೇಕಾ ಮನೆಗೆ? ಮನೇಲಿ ಯಾರಿಲ್ವಾ ಸರ್? ಅಲ್ಲ ಸರ್, ಇದು ಅಮೌಂಟ್ ಕಟ್ಲಿದ್ರೆ ಡ್ಯೂ ಆಗ್ತದೆ ಸರ್, ಅದಕ್ಕೋಸ್ಕರ. ಅಲ್ಲ ಸರ್, ಆಧಾರ ಇಲ್ಲ ಅಂತ ಹೇಳ್ತೀರಿ, ನಿಮ್ಮದೇ ಆಧಾರ ಇರುದಲ್ಲ ಸರ್ ಇಲ್ಲಿ? ಆಧಾರ ಇರುದು ನಿಮ್ಮದೇ ಸರ್ ಇಲ್ಲಿ. ಹಲೋ, ಈಗ ಅವರು ಜ್ಞಾನೇಶ್ವರಿಗೆ ಕಾಲ್ ಮಾಡಿ ಸರಿ ಬೈತಾರಂತ. ಗ್ಯಾರಂಟಿ ನಂಗೆ ಕೈ ಮಾಡ್ಬಾಯ್ತು ಸಾಕು ಈಗ. ನಾನು ಇನ್ನಿದ್ದೆ ಬಂತಲ್ಲ ಅವರ ಅವರಿಗೆ ಆಗಿದೆ, ಯಾರೋ ಇದು ಕಾಲ್ ಮಾಡಿ ಹಣ ಕೇಳುದು ಅಂತ, ಅಂದ್ರೆ ಪ್ರ್ಯಾಂಕ್ ಅಂತ ಗೊತ್ತಿಲ್ಲ ಅವರಿಗೆ, ಫೇಕ್ ಅಂತ ಅನ್ಕೊಂಡಿದ್ದಾರೆ, ಪ್ರ್ಯಾಂಕ್ ಅಲ್ಲ. ವಾಯ್ಸ್ ಚೇಂಜ್ ಬಂತು ಅಂಚನೆ ಬರೋದು, ಈ ಕಾಲ್ ಬಂತು. ಇನ್ನೇನು ರಾಹುಲು ಏನಾರು ಮೊಬೈಲ್ ಕೊಡಿಗೆ ಚಾರ್ಜ್ ಇತ್ತ ಕಂಡಿಗೆ. ಇನ್ನು ಕಾಲ್ ತೆಗೆಯುವುದಿಲ್ಲ, ನನ್ನ ಮೊಬೈಲ್ ಅಲ್ಲಿ ಮಾಡುದು. ಕಂಡಿ ಈಗ ಜೀವಿತನಿಗೆ ಸರಿ ಹೋಗಿತ್ತಾರ ಅಂತ ಕನ್ನಡದಲ್ಲಿ ನೀವು ಮಾತಾಡಿ ಶಾಕ್ ಆಗ್ತದೆ ಅವರಿಗೆ. ಇವಳ ಮೊಬೈಲ್ ಅಲ್ಲಿ ಹೇಗೆ ಬಂದಿತ್ತು ಅಂತ ಅವರಿಗೆ ಕಾನ್ಫರೆನ್ಸ್ ಆಗಿದ್ದು ಅಂತ ಹೇಳ್ತಾರೆ. ಇದೇನು ನಂಬರ್ ಬಂದರಿ ಕಾಲ್ ಮಾತಾಡಿ. ಸರಿ ಸ್ವಲ್ಪ ಸುಲಭ ಆಯ್ತಾ? ಹಲೋ, ಏಡು ಕಾಸ್ದ ತೊಂದರೆ ಇಂಕ್ ಕಾಲ್ ಬರೋನು ಮಾರೆ. ಇದು ಗೊತ್ತಾಡ? ಅಯ್ಯೋ ಪಕ್ಕದ ಕಾಲ್ ತೆತ್ತಿದ್ದಾರೆ.
ಆ, ಆ. ಬೋಡಾ ಅಂತೂ ಪ್ರಾಂಕ್ ಆಯ್ರು ಅಂತೂ ಪ್ರಾಂಕ್ ಯಾನೇ ತೈರಾರೆಗ ಕಾಲ್ ಮತ್ತೆ ಸಾರಿ ನೆರೋದಿಲ್ಲ ನಂದು ದೇವರ ಸರಿ ಪಾಪ. ಬಾಯ್ ದಾದೆ ಹುಷಾರು ಇದಕ್ಕೊಂದು ಅವಾರ್ಡ್ ಕೊಕ್ಕ ಸರಿ ಬಾಯ್ ದೇವ ತಿರುಡು ಒಂದು ರೆಡ್ ಆತಾ ಅಲೆಜಿ ಓಕೆ ಒಂಜಿ ಆಡು ಎಸ್ ಈ ಸಲದ ವಾಯ್ಸ್ ಅಷ್ಟು ಕೇಳಿಸ್ತಾ ಇರಲಿಲ್ಲ ಸೊ ಹಾಗಾಗಿ ನನಗೆ ಅಂದರೆ ಮಳೆ ಬರ್ತಾ ಇತ್ತು ಜೋರಾಗಿ ಸೊ ಹಾಗಾಗಿ ಆ ಕಡೆಯವರ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಎಸ್ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾವೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋ ಸಿಗೋಣ. ಟಾಟಾ ಬಾಯ್, ಟೇಕ್ ಕೇರ್.